ಪೌರತ್ವ ತಿದ್ದುಪಡಿಯಂತೆ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಕೂಡ 2021-22ನೇ ಸಾಲಿಗೆ ನಾವು ಆಸ್ತಿ ತೆರಿಗೆಯನ್ನ ಅನುಷ್ಠಾನಗೊಳಿಸಲು ನಿರ್ಧರಿಸಿದ್ದೇವೆ ಎಂದು ಬೆಳ್ತಂಗಡಿ ನಗರ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಧಾಕರ್ ಹೇಳಿದರು. ಅವರು ನಗರ ಪಂಚಾಯತ್ ಕಚೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಈ ವರ್ಷದ ದರದಲ್ಲಿ ನಾವು ಸಬ್ ರಿಜಿಸ್ಟರ್ ಆಫೀಸ್ನ ಮೌಲ್ಯದ ಮೇಲೆ ದರವನ್ನು ನಿಗದಿಪಡಿಸಲಾಗ್ತಾ ಇದೆ. ಜನರಿಗೆ ಯಾವುದೇ ಹೆಚ್ಚುವರಿ ಹೊರೆಯಾಗದ ರೀತಿಯಲ್ಲಿ ದರವನ್ನು ನಿಗದಿಪಡಿಸಲಾಗಿದೆ ಎಂದರು. ಈ ವರ್ಷದ ದರದಲ್ಲಿ ನಾವು ಸಬ್ ರಿಜಿಸ್ಟರ್ ಆಫೀಸಿನ ಒಂದು ದರದ ಮೌಲ್ಯದ ಮೇಲೆ ದರವನ್ನು ನಿಗದಿಪಡಿಸಲಾಗ್ತಿದೆ. ಹಿಂದಿನ ತೆರಿಗೆಗೆ ಹೆಚ್ಚುವರಿ ಹೊರೆ ಆಗದಂತೆ ದರವನ್ನು ನಿಗದಿಪಡಿಸಲು ಕ್ರಮ ವಹಿಸಲಾಗ್ತಿದೆ. ಸಾರ್ವಜನಿಕರು ಈ ಒಂದು ಖಾಲಿ ಜಾಗಕ್ಕೆ ಕೂಡ ಈ ವರ್ಷದಿಂದ ತೆರಿಗೆ ಬೀಳ್ತಿದೆ. 1,000 ಚದರ ಅಡಿಗಿಂತ ಜಾಸ್ತಿ ಇರುವ ಕನ್ವರ್ಷನ್ ಆದ ಸ್ಥಳಗಳಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆ ಆಗದಂತೆ ನಾವು ಪ್ರಯತ್ನಿಸಿ ದರವನ್ನು ನಿಗದಿ ಮಾಡ್ತಾ ಇದ್ದೇವೆ. 0.2 ರಿಂದ 1.5 ತನಕ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ನಾವು 0.4 ರಿಂದ 0.6 ವರೆಗೆ ನಿಗದಿಪಡಿಸಿಕೊಂಡು ಈ ಗ್ರಾಮೀಣ ಪ್ರದೇಶದ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಏರಿಯಾಕ್ಕೆ ಯಾವುದೇ ತೊಂದರೆ ಆಗದ ಜನತೆಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ವಹಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಗರ ಪಂಚಾಯತ್ನ ಅಧ್ಯಕ್ಷರಾದ ರಂಜನಿ ಗುಡ್ವಾ, ಉಪಾಧ್ಯಕ್ಷರಾದ ಜಯನನ್ ಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ತುಳಸಿ ಕರುಣಾಕರ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು.